ಸಮಗ್ರ ಶಿಕ್ಷಾ ಕೇರಳ ಕಾಸರಗೋಡು ಬಿಆರ್ಸಿ ಮಂಜೇಶ್ವರ ನೇತೃತ್ವದಲ್ಲಿ ಕಡಂಬರ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿಭಾಗದ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವ ಭಾಗವಾಗಿ ಕರಾಟೆ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮೀಂಜಾ ಪಂಚಾಯತ್ನ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ ಉದ್ಘಾಟನೆಯನ್ನ ಮಾಡಿದ್ರು. ಶಾಲಾ ಮುಖ್ಯೋಪಾಧ್ಯಾಯರಾದ ಸುನೀತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾಸರಗೋಡಿನ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭ ಮಂಜೇಶ್ವರ ಬಿಆರ್ಸಿ ಬ್ಲಾಕ್ ಕೋಆರ್ಡಿನೇಟರ್ ವಿಜಯಕುಮಾರ್ ಪಾವಲ, ಪಿಟಿಎ ಅಧ್ಯಕ್ಷ ಅಬ್ದುಲ್ ಲತೀಫ್, ಎಂಪಿಟಿಎ ಅಧ್ಯಕ್ಷೆ ರುಕ್ಸಾನಾ, ತರಬೇತುದಾರ ಜಾಯ್ಸ್ ಜಿ, ಹಿರಿಯ ಶಿಕ್ಷಕಿ ಕನಕಂ ಟೀಚರ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಕಲಿಕೆಯ ಮಾರ್ಗದರ್ಶನ ಕೊಡ್ತೇವೆ. ಅವರಿಗೆ ಸಹ ನೀನು ಸ್ವಲ್ಪ ನಮ್ಮ ಮನೆಯಲ್ಲಿ ಇರ್ಬೋದು, ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ಮುಂಚಿನವರಿಗೆ ಇದೆಲ್ಲ ಇಷ್ಟ ಇಲ್ಲ, ಗೊತ್ತಿದೆ ನಮಗೆ ಸಹ. ನಮ್ಮ ಹಿರಿಯರು ಸೇರಿ ಇದು ದಾದಪ್ಪ ಮಕ್ಕಳಿಗೆ ಉತ್ತರ ಆಗ್ತದೆ. ಅದೇ ರೀತಿ നിങ്ങളൊന്നും മാറുന്നു പിന്നെ ഉമ്മാമ മാറുന്നു എന്തുകൊണ്ട് പഠിച്ചപ്പോൾ ഇതെല്ലാം വേണം അങ്ങനെയൊക്കെ ചോദിക്കും. നിങ്ങളെല്ലാവരും നല്ല രീതിയിൽ ഈ 10 ദിവസದ ಕ್ಲಾಸ್, ಈ 10 ದಿನದ ಕ್ಲಾಸ್ನಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆದು ನಮ್ಮ ಶಾಲೆಯಲ್ಲಿ ಕಲಿತಂಥ ಮಕ್ಕಳನ್ನು ಕಡಮಾರ್ ಶಾಲೆಗೆ ಹೆಸರು ತನ್ನಿ ಅಂತ ಹೇಳ್ತಾ ನಾನು ಬೇರೆ ಏನು ಹೇಳಿದರೆ ಎಲ್ಲ ಕೆಲಸ ನಿಮ್ಮ ತರಗತಿಯಲ್ಲಿ ಪಾಲ್ಗೊಳ್ಳುವವರಿದ್ದಾರೆ, ನಿಮಗೆ ಕರಾಟೆ ಕ್ಲಾಸ್ ಕೊಡುವವರಿದ್ದಾರೆ. ಈಗ ನಮಗೆ ಬಿಆರ್ಸಿಯಿಂದ ಬಂದಂಥ ವಿಜಯಕುಮಾರ್ ಸರ್ ಹೇಳಿದರು, ಅವರ ಕತೆ ಹೇಗೆ ಗೊತ್ತಾ, ನಾವೆಲ್ಲ ಪಂಚಾಯತಿ ಸದಸ್ಯರಾಗಿ ಪಂಚಾಯತಿ ಅಧ್ಯಕ್ಷರಾಗಿದ್ದಂತೆ ನಾವೇನು ಆಲೋಚನೆ ಮಾಡಿರೋದಲ್ಲ. ನಿಮಗೆ ನಮ್ಮ ಸ್ಥಾನ ಚಿಕ್ಕದು, ನಿಮಗೆ ಇಷ್ಟು ಕಲಿತು, ಇದಕ್ಕಿಂತ ದೊಡ್ಡ ಸ್ಥಾನ ಸಿಕ್ಕಲಿ ಅಂತ ಘೋಷಿಸುತ್ತಾ ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ SL ವಿಲ್ಕಾನ್ 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು.